ಭಾರಿ ಬಹುಮತದಿಂದ ದಾವಣಗೆರೆ ಮತ್ತು ಬಾಗಲಕೋಟೆ ಎರಡು ಕ್ಷೇತ್ರದಲ್ಲಿ ನಾವು ಚುನಾವಣೆಯಲ್ಲಿ ಗೆಲ್ತಾ ಇದ್ದೇವೆ. ಸರ್, ಅಲ್ಲಿ ಮುಸ್ಲಿಂ ನೋಡಿ, ರಾಜೀನಾಮೆ ಕೊಡ್ತೇನೆ ಜಮೀರ್ ಅಹಮದ್ ನಮ್ ಜೊತೆಲೆಲ್ಲ ಇದ್ದಾರೆ. ಜಮೀರು ನಮ್ ಜೊತೆಲಿದ್ದಾರೆ, ಅಲ್ಪಸಂಖ್ಯಾತರು ಇದ್ದಾರೆ, ಬಹುಸಂಖ್ಯಾತರು ಇದ್ದಾರೆ, ಎಲ್ಲಾ ಸಮುದಾಯದವರು ನಮ್ಮ ಜೊತೆಲಿದ್ದಾರೆ. ನಮ್ಮ ಅಭ್ಯರ್ಥಿ ಪ್ರಚಂಡ ಬಹುಮತದಿಂದ ಗೆಲ್ತಾರೆ. ಎಲ್ಲರೂ ವಿಶ್ವಾಸ ತಗೊಂಡು ಚುನಾವಣೆ ಮಾಡ್ತಾರೆ ಸರ್. ನೋಡಿ, ಎಲ್ಲರೂ ವಿಶ್ವಾಸದಲ್ಲೇ ಇದ್ದಾರೆ, ಪ್ರಶ್ನೆ ಇಲ್ಲ. ಶಾಮನೂರು ಮತ್ತು ಖಂಡ್ರೆ ಕೂಡ ಅವಿನಾಭ ಸಂಬಂಧ ಸರ್. ನೀವು ಪ್ರತಿಷ್ಠೆ ನಾ ಹೇಳ್ದಲ್ಲ, ಕಣವಾಗಿದೆ, ಗೆಲ್ತಾ ಇದೀವಿ ಅಂತ ಹೇಳ್ದಲ್ಲ. ವಿಜೇಂದ್ರ ಅದು ಸವಾಲ್ ಆಗ್ತದೆ ಸರ್. ಏನಾಗೋದಿಲ್ಲ, ಸುಮ್ಮನೆ ಹೇಳಿಕೆಗೆ ಕೊಡ್ತಾರ. ಪ್ರಚಾರಕ್ಕೆ ನೀವು ಹೋಗ್ತೀರಾ ಸರ್ ಅಲ್ಲಿ? ಹೋಗ್ತೀನಿ, ಹೌದು, ಹೋಗ್ತೀನಿ ಸರ್. ಇನ್ನೊಂದು, ಕೇರಳದಲ್ಲಿ ಪಿಣರಾಯಿ ವಿಜಯನ್ ಅವರು ಏನಂದಾರ, ರಾಹುಲ್ ಗಾಂಧಿ ಬಿಜೆಪಿ ಕೆಲಸ ಮಾಡ್ತಾ ಇದಾರೆ ಸರ್, ಆರೋಪ ಮಾಡಿದ್ದಾರೆ ಸರ್. ಅವ್ರದೆಲ್ಲ ಹೇಳಿಕೆಗಳಿಗೆ ಯಾವುದೇ ಹುರುಳಿಲ್ಲ, ಸೋಲ್ತಾರೆ ಅನ್ನುವ ಹತಾಶ ಭಾವನೆಯಿಂದ ಹೇಳಿಕೆ ಕೊಡ್ತಾ ಇದ್ದಾರೆ. ಈ ಸಲ ವಿಜಯನ್ ಅವರು ಸೋಲೋದು ಗ್ಯಾರಂಟಿ. ಥ್ಯಾಂಕ್ ಯು ಸರ್.